ಉಡುಪಿಯಲ್ಲಿ ಕಚ್ಚಾ ಬನಿಯಾನ್ ಗ್ಯಾಂಗ್ ಪೊಲೀಸರ ನಿದ್ದೆಗೆಡಿಸಿದೆ. ಉಡುಪಿಯ ವಸತಿ ಪ್ರದೇಶಗಳಲ್ಲಿ ದಿನೇ ದಿನೇ ಕಳ್ಳತನ ಪ್ರಕರಣಗಳು ಜಾಸ್ತಿಯಾಗುತ್ತಿದೆ. ತನಿಖೆಯ ಜಾಡು ಹಿಡಿದ ಪೊಲೀಸರಿಗೆ ಆರೋಪಿಗಳ ಸುಳಿವು ಸಿಕ್ಕಿಲ್ಲ. ಆದರೆ ತನಿಖೆಯಲ್ಲಿ ಬಹಿರಂಗವಾದ ಮಾಹಿತಿ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಸಂತೆಕಟ್ಟೆಯಲ್ಲಿನ ನವಮಿ ಬೇಕರಿ ಮಾಲೀಕರ ಮನೆಯಲ್ಲಿ ಕಳ್ಳತನ ಮಾಡುವಾಗ ಸಿಸಿಟಿವಿಯಲ್ಲಿ ಸೆರೆಯಾದ ದೃಶ್ಯದಲ್ಲಿ ಕಳ್ಳರು ಕೇವಲ ಚಡ್ಡಿಯನ್ನು ಹಾಕಿಕೊಂಡು ಮೈತುಂಬ ಎಣ್ಣೆ ಹಚ್ಚಿಕೊಳ್ಳುತ್ತಿರುವ ದೃಶ್ಯಗಳು ಲಭ್ಯವಾಗಿವೆ. ಇದರ ಆಧಾರದಲ್ಲಿ ಉಡುಪಿಯಲ್ಲೊಂದು ನಟೋರಿಯಸ್ ಗ್ಯಾಂಗ್ ಸಕ್ರಿಯವಾಗಿರುವುದು ಖಚಿತಗೊಂಡಿದೆ. ಕಚ್ಚಾ ಬನಿಯಾನ್ ಗ್ಯಾಂಗ್ ಅಲಿಯಾಸ್ ಚಡ್ಡಿ ಗ್ಯಾಂಗ್ ವಿಲಕ್ಷಣ ಮಾದರಿಯಲ್ಲಿ ಕಳ್ಳತನ ನಡೆಸುತ್ತಿದೆ. ಮೂಲಗಳ ಪ್ರಕಾರ ಸೊಂಟಕ್ಕೆ 2 ಚಪ್ಪಲಿಯನ್ನು ಸಿಕ್ಕಿಸಿಕೊಂಡು ಕಸುಬಿಗೆ ಇಳಿಯುವ ಈ ತಂಡ ಸ್ಥಳದಲ್ಲಿ ಒಂದು ಚಪ್ಪಲಿಯನ್ನು ಬಿಟ್ಟು ಹೋಗುತ್ತಿದೆ ಎನ್ನಲಾಗಿದೆ. ನಗರದ ವಸತಿ ಪ್ರದೇಶದಲ್ಲಿ ಹೆಚ್ಚುತ್ತಿರುವ ಕಳ್ಳತನ ಪ್ರಕರಣಗಳಲ್ಲಿ ಸಂತೆಕಟ್ಟೆ ನವಮಿ ಬೇಕರಿ ಮಾಲೀಕರ ಮನೆಯಲ್ಲಿ ನಡೆದ ಕಳ್ಳತನ ಪ್ರಕರಣದಲ್ಲಿ ಕಚ್ಚಾ ಬನಿಯಾನ್ ಗ್ಯಾಂಗ್ನ ಕೈವಾಡ ಇರುವುದು ಪತ್ತೆಯಾಗಿದೆ ಎಂದು ಮೂಲಗಳು ತಿಳಿಸಿವೆ. 1990-1991ರ ಈಶಾನ್ಯ ಭಾರತದ ರಾಜ್ಯಗಳು ಸೇರಿದಂತೆ ದಿಲ್ಲಿಯಲ್ಲಿ ಕಚ್ಚಾ ಬನಿಯಾನ್ ಗ್ಯಾಂಗ್ ಎಂಬ ಹೆಸರಿನ ತಂಡ ದರೋಡೆ, ಮನೆ ಕಳ್ಳತನ, ಕೊಲೆಗಳನ್ನು ನಡೆಸುತ್ತಾ ಸಕ್ರಿಯವಾಗಿತ್ತು. ಮೈಗೆ ಸಂಪೂರ್ಣ ಎಣ್ಣೆಯನ್ನು ಹಚ್ಚಿಕೊಂಡು ಕೇವಲ ಚಡ್ಡಿಯನ್ನು ಹಾಕಿಕೊಂಡು ರಾತ್ರಿ ವೇಳೆ ದರೋಡೆ ನಡೆಸುತ್ತಿದ್ದರು. ಇದೀಗ ಉಡುಪಿಯಲ್ಲಿ ಇಂತಹುದೇ ಶೈಲಿಯ ತಂಡವೊಂದು ಸಕ್ರಿಯವಾಗಿ ಬೀಡು ಬಿಟ್ಟಿರುವುದು ಪೊಲೀಸ್ ಇಲಾಖೆಯ ನಿದ್ದೆಗೆಡಿಸಿದೆ. ಸಂತೆಕಟ್ಟೆಯ ನವಮಿ ಬೇಕರಿ ಮಾಲೀಕರ ಮನೆಯಲ್ಲಿ ನಿದ್ರೆಯಲ್ಲಿದ್ದ ಸಮಯ ಮನೆಯ ಬಾಗಿಲನ್ನು ಒಡೆದು ಒಳ ಪ್ರವೇಶಿಸಿ ಕಳ್ಳರು 2,50,000 ರೂಪಾಯಿಗಳ ಚಿನ್ನಾಭರಣ ಕಳವುಗೈದಿದ್ದರು. ಈ ವೇಳೆ ಮನೆ ಮಂದಿ ಅಡ್ಡಿಪಡಿಸಿದರೆ ಆಗಂತುಕರ ಹಲ್ಲೆ ನಡೆಸುತ್ತಾರೆಯೇ ಎಂಬ ಬಗ್ಗೆ ಇಲಾಖೆಗೆ ಸ್ಪಷ್ಟತೆ ಇಲ್ಲ. ನಡೆಸಿದ ಪ್ರಕರಣಗಳು ದಾಖಲಾಗಿಲ್ಲ. ಆದರೂ ಈ ತಂಡ ಇಲಾಖೆಯ ನಿದ್ದೆಯನ್ನು ಕೆಡಿಸಿದೆ. ಈ ತಿಂಗಳ 10ನೇ ತಾರೀಕು ಉಡುಪಿ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿರುವ ಸಂತೆಕಟ್ಟೆ ಎಂಬ ಜಾಗದಲ್ಲಿ ಒಂದು ಮನೆಯಲ್ಲಿ ಮನೆ ಕಳ್ಳತನ ಆಗಿದೆ. ಆ ಮನೆಯಲ್ಲಿ ಒಂದು 3-4 ಜನ ಒಳಗೆ ಹೋಗಿ ಅಲ್ಲಿ ಮನೆಯಲ್ಲಿ ಇದ್ದ ದೇವಸ್ಥಾನದಲ್ಲಿ ಪೂಜೆಗೆ ಇಟ್ಟಿರುವ ಸುಮಾರು 2.5 ಲಕ್ಷ ಬೆಲೆ ಬಾಳುವ ಗೋಲ್ಡ್ ಆ್ಯಂಡ್ ಸಿಲ್ವರ್ ಐಟಮ್ಸನ್ನು ತಗೊಂಡು ಅಲ್ಲಿಂದ ಹೋಗಿದ್ದಾರೆ. ಅದರದ್ದು ಬಗ್ಗೆ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ 187/23 ಎಂದು ಕೇಸ್ ದಾಖಲಾಗಿದೆ. ಅದರಲ್ಲಿ ಕೆಲವೊಂದು CCTV ಫುಟೇಜ್ಗಳು ಇದೆಯೇ. CCTVನಲ್ಲಿ ಯಾರು ಬಂದು ಹೋಗ್ತಾರೆ ಎಂದು ಮುಖ ಮಾಸ್ಕ್ ಮಾಡಿರೋದು ಮತ್ತು ವಿಡಿಯೋ ಸಿಕ್ಕಿದೆಯೇ. ಇದರದ ಬಗ್ಗೆ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ ಅವರು ಈ ಕೇಸ್ ಬಗ್ಗೆ ಡೀಟೇಲ್ಸನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಸರ್, ಅವರು ತುಂಬ ಡಿಫ್ರೆಂಟ್ ಆಗಿ ಮೈಗೆ ಎಣ್ಣೆ ಹಚ್ಚಿ ಆ ಥರ ಗ್ರೀಸ್ ಹಾಕಿ ಈ ಥರ ಎಲ್ಲ ಪ್ರಕಾರ ಅವರು ಯಾವುದೋ ಗ್ಯಾಂಗ್ನಲ್ಲಿ ಇದ್ದಾರಾ ಎಂಬುದ್ರ ಬಗ್ಗೆ ನಾವು ವೆರಿಫೈ ಮಾಡ್ತಾ ಇದ್ವಿ. ವೆರಿಫೈ ಮಾಡಿದ ಮೇಲೆ ಹೇಳ್ತೀವಿ. ಇಲ್ಲಿ CCTV ದೃಶ್ಯದಲ್ಲಿ ಅವರು ಮೈಗೆ ಏನೋ ಹಚ್ಕೊಂಡು ಆಮೇಲೆ ಮನೆಯೊಳಗೆ ಎಂಟ್ರಿ ಆದಂಗೆ ನಮಗೂ ಕಾಣ್ತಾ ಇದೆ. ಬಟ್ ಏನು ಹಚ್ಕೊಂಡಿದ್ದಾರೆ ಎಂದು ಅಷ್ಟು ಸ್ಪಷ್ಟನೆ ಇಲ್ಲ. ಅದನ್ನು ವೆರಿಫೈ ಮಾಡ್ತೀವಿ ನಾವು ತನಿಖೆಯಲ್ಲಿ. ಈ ಥರ ಅದ್ರಲ್ಲಿ ಆಗ್ತಾ ಇದೆ ಸರ್ ಅಂತ ಈ ಥರ ಅಂದರೆ ತಪ್ಪಿಸ್ಕೊಂಡು ಓಡಬೇಕು ಅನ್ನೋ ಪ್ಲ್ಯಾನ್ ಆಗೋದು ಹೇಗೆ ಅಂತ ಕಲ್ಲರ್ದು ಏನಕ್ಕೆ ಹಚ್ಕೊಂಡಿದ್ದಾರೆ ಅಂತ ಅವ್ರು ಪತ್ತೆ ಮಾಡಿದರೆ ಗೊತ್ತಾಗುತ್ತೆ. ಬೇರೆ ರಾಜ್ಯದಲ್ಲಿ ಬೇರೆ ಇತರ ಕಡೆಯಲ್ಲಿನೂ ಈ ಥರ ಪ್ರಕರಣಗಳಾಗಿದೆ. ಅದರದ್ದು ಡೀಟೇಲ್ಸನ್ನು ತೊಗೊಂಡು ಯಾರು ಮಾಡಿದ್ದಾರೆ ಅಲ್ಲಿ ಮತ್ತು ಇಲ್ಲಿನೂ ನಾವು ವೆರಿಫೈ ಮಾಡಿ ಇನ್ವೆಸ್ಟಿಗೇಷನನ್ನು ಮುಂದುವರಿಸ್ತೀವಿ. ಒಂದು ಸರ್ಚ್ ಕೊಡಬೇಕಾದ್ರೆ ಕಚ್ಚಾ ಬನಿಯಾನ್ ಗ್ಯಾಂಗ್ ಅಂತ ಒಂದು ಆ ಕಡೆ ಡೆಲ್ಲಿ UP ಅಲ್ಲೆಲ್ಲ ಮಾದರಿ ಥರ ಕಾಣ್ತಾ ಇದೆ. ಅಂದರೆ ಅದು ತನಿಖೆ ಕಂಪ್ಲೀಟ್ ಆದ ಮೇಲೆ ಹೇಳುವುದೇ ಸೂಕ್ತ. ಈಗ ಅದನ್ನು ನೋಡಿ ಬೇರೆಯೊಬ್ಬರು ಮಾಡಬಹುದು. ಈಗ ಅವರು ಅಂದರೆ ಅವರೇ ಮಾಡಬೇಕೆಂದು ಏನೂ ಅಗತ್ಯ ಇಲ್ಲ. ಯೂಶ್ವಲಿ ಅವರನ್ನು ನೋಡಿ ಕೆಲವೊಬ್ಬರು ಸ್ಥಳೀಯರು ಮಾಡ್ಬೋದು ಅಥವಾ ಬೇರೆ ಕಡೆಯವರು ಮಾಡ್ಬೋದು. ಅದನ್ನು ವೆರಿಫೈ ಮಾಡ್ತೀವಿ ಇನ್ವೆಸ್ಟಿಗೇಷನಲ್ಲಿ ಏನಿದೆ. ಈ ಒಂದು ನಮಗೆ CCTVನಲ್ಲಿ ಸಿಕ್ಕಿದೆಯೇ, ಅದರ ಮೇಲೆ ನಾವು ಇನ್ವೆಸ್ಟಿಗೇಷನ್ ಅದು ಅದೇ ದಿವಸ ನಮ್ಮ ಉಡುಪಿ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಅಂಬಲ್ಪಾಡಿನಲ್ಲಿ ಇನ್ನೊಂದು ಗಾಡಿ ಕಳ್ಳತನ ಆಗಿದೆ ಎಂದು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಗಾಡಿಯನ್ನು ಹುಡುಕೊಂಡು ಹೋದಾಗ ಇಲ್ಲಿ ಸಂತೆಕಟ್ಟೆನಲ್ಲಿ ಎಲ್ಲಿ ಕಳ್ಳತನ ಆಯಿತು ಅಲ್ಲಿ ಅವರದು ಗಾಡಿ ನಿಂತಿರೋದು ಕಂಡು ಬಂದಿದೆ. ಸೊ ನಮಗೂ ಅದೇ ಗಾಡಿನಲ್ಲಿ ಆ ಅಂಬಲ್ಪಾಡಿನಲ್ಲಿ ಕಳ್ಳತನ ಮಾಡಿ ಈ ಗಾಡಿನಲ್ಲಿ ಹೋಗಿ ಅಲ್ಲಿ ಸಂತೆಕಟ್ಟೆ ಮನೆಯಲ್ಲಿ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಎಂದು ನಮಗೂ ಅನುಮಾನ ಇದೆ. ಅದನ್ನು ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಗಾಡಿ ಬಿಟ್ಟು ಹೋಗಿದ್ದಾರೆ. ಗಾಡಿ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಸೊ ಅದನ್ನು ಗಾಡಿ ವಶಪಡಿಸ್ಕೊಂಡಿದ್ದೀವಿ. ಆ ಗಾಡಿ ಸಿಕ್ಕಿದೆಯೇ, ಬಟ್ ಆರೋಪಿಗಳು ಯಾರೆಂದು ಇನ್ನೂ ವೆರಿಫೈ ಮಾಡ್ತಾ ಇದ್ದೀವಿ. ಇಲ್ಲ.